ಇತ್ತೀಚೆಗೆ ತೆರೆ ಕಂಡು ಯಶಸ್ವಿಯಾಗಿ ಪ್ರದರ್ಶನ ಕಾಣುವ 32 ವರ್ಷಗಳ ಹಿಂದೆ ಕಾಶ್ಮೀರಿ ಪಂಡಿತರ ಮೇಲೆ ನಡೆದಂತಹ ದೌರ್ಜನ್ಯದ ಸುತ್ತ ಹೆಣೆದಿರುವಂತಹ ದಿ ಕಾಶ್ಮೀರಿ ಫೈಲ್ಸ್ ಚಿತ್ರವನ್ನ ಪ್ರಧಾನಿ ಮೋದಿಯಿಂದ ಹಿಡಿದು ಇದೀಗ ದೇಶದಲ್ಲಿ ಎಲ್ಲಾ ವಯೋಮಾನದವರು ವೀಕ್ಷಣೆ ಮಾಡಿದ್ದು ಹೊಸ ದಾಖಲೆ ನಿರ್ಮಾಣ ಮಾಡಿದೆ. ಮಂಗಳೂರಿನಲ್ಲೂ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದ್ದು ಇಂದು ದಕ್ಷಿಣ ಕನ್ನಡದ ಎಲ್ಲಾ ಸ್ವಾಮೀಜಿಗಳಿಗೆ ಚಲನಚಿತ್ರ ವೀಕ್ಷಣೆ ಮಾಡಲು ವಿಶ್ವ ಹಿಂದೂ ಪರಿಷತ್ ಅವಕಾಶ ಮಾಡಿಕೊಟ್ಟಿದ್ದು ನಗರದ ಸಿನಿಪೋಲಿಸ್ ಮಲ್ಟಿಪ್ಲೆಕ್ಸ್ ನಲ್ಲಿ ಚಿತ್ರವನ್ನ ವೀಕ್ಷಣೆ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭ ಪ್ರತಿಕ್ರಿಯಿಸಿದ ಜಿಲ್ಲೆಯ ಮಠಾಧೀಶರು 32 ವರ್ಷಗಳ ಹಿಂದೆ ಕಾಶ್ಮೀರಿ ಪಂಡಿತರ ಮೇಲೆ ನಡೆದ ದೌರ್ಜನ್ಯದ ಸುತ್ತ ಹೆಣೆದಿರುವಂತಹ ಚಿತ್ರ ಇದಾಗಿದ್ದು ಇದೊಂದು ಎಲ್ಲರಿಗೂ ಎಚ್ಚರಿಕೆ ಗಂಟೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಿಂದಿನ ಸರ್ಕಾರಗಳು ಮಾಡಿದಂಥ ಅನಾಹುತವನ್ನು ನೋಡಿದಾಗ ಸಮಾಜವನ್ನು ಯಾವ ರೀತಿಯಲ್ಲಿ ಕಂಡರು, ಯಾವ ರೀತಿಯಲ್ಲಿ ಅಂಥ ಒಂದು ಭಯೋತ್ಪಾದನೆಯ ಕರಿನೆರಳಿನ ಛಾಯೆ ಭಾರತದ ಮೇಲೆ ಬಂತು, ಪಾಕಿಸ್ತಾನ ಯಾವ ರೀತಿಯಲ್ಲಿ ಕುಮ್ಮಕ್ಕು ನೀಡುತ್ತಾ ಭಯೋತ್ಪಾದನೆಯನ್ನು ಬೆಳೆಸಿತು ಎನ್ನುವುದನ್ನು ಕಾಶ್ಮೀರ ಫೈಲ್ಸ್ ನೋಡಿದಾಗ ಮೈ ಕುದಿಯುತ್ತದೆ, ರಕ್ತ ಕುದಿಯುತ್ತದೆ. ಅಂತಹ ಸ್ಥಿತಿಯಲ್ಲಿ ನಮ್ಮ ಭಾರತವನ್ನು ಇಟ್ಟರಲ್ವಾ, ಇವತ್ತು ಆ ಕಾಶ್ಮೀರದ ಪರಿಸ್ಥಿತಿ ಹೇಗಾಗಿದೆ, ಕಣ್ಣಲ್ಲಿ ನೀರು ಬರ್ತದೆ ಆ ಪರಿಸ್ಥಿತಿಯನ್ನು ನೋಡಿದಾಗ. ನನ್ನಂಥ ಒಬ್ಬ ಸನ್ಯಾಸಿಗೆ ಈ ಮನಸ್ಥಿತಿ ಬರ್ತದೆ ಅಂತಂದರೆ ಸಾಮಾನ್ಯ ಜನರ ಮನಸ್ಥಿತಿ ಏನಾಗಿರಬಹುದು. ಇದು ತಾಜಾ ಘಟನೆ. ನಾವಿವತ್ತೇನು ನೋಡಿದ್ದೇವೆ, ಆ ಅಗ್ನಿಹೋತ್ರಿಯವರಿಗೆ ಒಂದು ಹ್ಯಾಟ್ಸಪ್ ಹೇಳಬೇಕು. ನೈಜ ಘಟನೆಯನ್ನು ಆಧಾರಿತವಾಗಿ ಒಂದು ಚಿತ್ರವನ್ನು ಜಗತ್ತಿಗೆ ತೋರಿಸಿದ್ದಾರೆ. ಆದರೆ ಇದು ಇಲ್ಲಿಗೆ ನಿಲ್ಲಬೇಕು. ಕಾಶ್ಮೀರ ಫೈಲ್ಸ್ ಏನು ನಡೆದಿದೆ ಇದು ಇಲ್ಲಿಗೆ ನಿಲ್ಲಬೇಕು. ನಾಳೆ ಕೊಡಗು ಫೈಲ್ಸು ಅಥವಾ ಕೇರಳ ಫೈಲ್ಸ್ ಇದು ಯಾವುದು ಆಗದಂತೆ ತಡೆಯುವಂತಹ ಕರ್ತವ್ಯಗಳು ಹಿಂದೂಗಳಾಗಿರ್ತಕ್ಕಂಥ ನಮ್ಮ ಮೇಲೆ ಇದೆ. ಹಾಗಾಗಿ ಎಲ್ಲರೂ ಇದರಿಂದ ಎಚ್ಚೆತ್ತುಕೊಳ್ಳಬೇಕು. ಈ ದೃಷ್ಟಿಯಿಂದ ನಾಳೆ ನಾವು ಅಲ್ಪಸಂಖ್ಯಾತರಾದರೆ ನಮ್ಮ ಮೇಲೆ ಯಾವ ರೀತಿಯಲ್ಲಿ ದೌರ್ಜನ್ಯ ನಡೆದಿತ್ತು ಎನ್ನುವುದನ್ನು ಕಾಶ್ಮೀರ್ ಫೈಲ್ಸ್ ಚಿತ್ರ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಹಾಗಾಗಿ ಎಲ್ಲರೂ ಜಾಗೃತರಾಗಬೇಕು ಅಂತ ಈ ಮೂಲಕವಾಗಿ ಕೇಳಿಕೊಳ್ಳಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಭಾರತೀಯ ಸಂಸ್ಕೃತಿಯನ್ನು ನಾಶಪಡಿಸಿದಂಥ ಯಾವ ಆತಂಕವಾದಿಗಳಿದ್ದಾರೆ ಅವರ ಮಧ್ಯದಲ್ಲಿ ಕಾಶ್ಮೀರದಲ್ಲಿ ಬಹಳ ಕ್ರೌರ್ಯದಿಂದ ಜನ ಯಾವ ರೀತಿಯಾಗಿ ಒಂದು ಸಮುದಾಯವನ್ನು ಹಿಂಸಿಸಿ ಬಹಳ ಕ್ರೌರ್ಯದಿಂದ ನಾಶಪಡಿಸಿದ್ರು ಅನ್ನುವ ಕತೆ ಕೇವಲ ಕಾಶ್ಮೀರದ ಈ ಫೈಲ್ ನೋಡಿದಾಗ ಕೇವಲ ಕಾಶ್ಮೀರದ ಒಂದು ಮಾತ್ರ ಅಲ್ಲ, ಇಡೀ ಭಾರತದ ಇಂಥ ಅನೇಕ ಕಡೆ ದೌರ್ಜನ್ಯಗಳು ಖಿಲ್ಜಿಗಳ ಕಾಲದಿಂದ, ಮೊಘಲರ ಕಾಲದಿಂದ ನಡೆದಿದೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಏನಾಗಿದೆ ಅಂದರೆ ಕಾಶ್ಮೀರದ ಮುಸ್ಲಿಮರನ್ನು ಕೂಡ ಕೊಂದಿದ್ದಾರೆ. ಹಾಗಾಗಿ ವಿದೇಶಿ ಒಂದು ಕುಮ್ಮಕ್ಕಿನಿಂದ ನಮ್ಮ ದೇಶದ, ರಾಷ್ಟ್ರದ, ಭಾರತದ ಬಗ್ಗೆ, ಸಂವಿಧಾನದ ಬಗ್ಗೆ ಗೌರವವಿರದಂಥ ಯಾವುದೇ ವ್ಯಕ್ತಿಗಳಿರಲಿ ಅಂಥವರು ಆತಂಕವಾದಿಗಳು. ಹಾಗಾಗಿ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕಾದಂಥ ಅಗತ್ಯ ಇದೆ. ಈ ದೇಶದಲ್ಲಿ ಸಾಮರಸ್ಯ ಮತ್ತು ಸೌಹಾರ್ದತೆಗೆ ಭಂಗ ತರುವಂಥ ಯಾವುದೇ ಒಂದು ವ್ಯಕ್ತಿಗಳಿದ್ದರೆ ಅವರು ನಾಶ ಆಗಬೇಕು. ಅದಕ್ಕಾಗಿ ದೇಶ ತನ್ನ ಸರ್ಕಾರ ಬಲ ಇರಬೇಕು. ಆಗ ಮಾತ್ರ ಇಂತಹ ಒಂದು ಕುಕೃತ್ಯಗಳನ್ನು ತಡೆಯುವುದು ಸಾಧ್ಯ ಅಂತ ನಮಗೆ ಈ ಚಿತ್ರದಿಂದ ಕಂಡುಬಂತ. ಆದ್ದರಿಂದ ಈ ಕಾಶ್ಮೀರ ಇನ್ನಷ್ಟು ಅಲ್ಲಿ ಬಂದಂತಹ ಆ ಒಂದು ವಾಕ್ಯ ಕೂಡ ನನಗೆ ಬಹಳ ಪ್ರಚೋದನೆ ನೀಡಿದೆ. ಏನಂದರೆ ಕಾಶ್ಮೀರ ಅಂದರೆ ಜ್ಞಾನದ ಕೇಂದ್ರ ಅಂತ. ಆ ಜ್ಞಾನದ ಕೇಂದ್ರವಾದಂತಹ ಕಾಶ್ಮೀರ ಇನ್ನಷ್ಟು ಮೇಳೈಸಲಿ, ಸರಸ್ವತಿಯ ಸಾನ್ನಿಧ್ಯ ಇನ್ನಷ್ಟು ಬೆಳಗಲಿ, ನಮ್ಮ ಭಾರತದ ಆ ಶಿರೋ ಮಕುಟ ಯಾವಾಗಲೂ ಶೋಭಿಸ್ತಾ ಇರಲಿ, ಜ್ಞಾನ ಸಮೃದ್ಧವಾಗಲಿ ಅಂತ ಈ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದರ ನಿರ್ಮಾಪಕರು ಆ ಛಾಯಾಗ್ರಹಣ ತುಂಬ ಖುಷಿಯಾಯಿತು ನನಗೆ. ಆವಾಗ ಒಂದು ಮಗುವಿನ ಮುಗ್ಧತೆ, ಇದರ ಮಧ್ಯದಲ್ಲೂ ಮಗುವಿನ ಮುಗ್ಧತೆ, ಎಲ್ಲ ರೀತಿಯಲ್ಲೂ ಬಹಳ ಖುಷಿಯನ್ನು ಕೊಟ್ಟಿದ್ದು. ಮನಸ್ಸಿಗೆ ಸ್ವಲ್ಪ ಅಪೂರತ್ವ, ದೌರ್ಜನ್ಯ
ಕಾಶ್ಮೀರ ಕಣಿವೆಯಲ್ಲಿ ಆಗಿರುವಂತಹ ದೌರ್ಜನ್ಯವನ್ನು ನೋಡುವಾಗ ಮನಸ್ಸಿಗೆ ಬೇಸರ ಆಯಿತು. ನಾನು ಅದನ್ನು ನೋಡಲೂ ಇಲ್ಲ, ಕಣ್ಣು ಮುಚ್ಚಿಕೊಂಡಿದ್ದೆ. ಆದ್ದರಿಂದ ನಮ್ಮ ಮುಂದಿನ ನಮ್ಮ ಭವ್ಯ ಭಾರತ ನಿರ್ಮಾಣವಾಗಿ ಸುಂದರವಾಗಿ ಮೂಡಿ ಬರಲಿ, ರಾಷ್ಟ್ರೋತ್ಥಾನವಾಗಿ ಅಂತ ಈ ಶುಭ ಏನೆಲ್ಲ ಹಿಂದೂ ಧರ್ಮಕ್ಕೆ, ಹಿಂದೂ ಸಮಾಜಕ್ಕೆ ಆಘಾತ ಆಯಿತು ಎನ್ನುವುದನ್ನು ಅರ್ಧಂಬರ್ಧ ಚರಿತ್ರೆಯಲ್ಲಿ ನೋಡಿದರು. ಆದರೆ ಸ್ವಾತಂತ್ರ್ಯ ನಂತರ ಕಳೆದ 30 ವರ್ಷಗಳಿಂದ ಏನೆಲ್ಲ ದೌರ್ಜನ್ಯಗಳು ನಡೆದವು, ಆ ದೌರ್ಜನ್ಯವನ್ನು ಮುಚ್ಚಿಡುವಂತಹ ಒಂದು ಪ್ರಯತ್ನ, ವ್ಯವಸ್ಥಿತ ಸಂಚು ಹೇಗೆ ಮಾಡಲಾಯಿತು, ಜನಗಳಿಗೆ ಅಲ್ಲಿ ನಡೆದಂಥ ಒಂದು ಕ್ರೌರ್ಯವನ್ನು ಮುಚ್ಚಿಡುವಂತಹ ಕೆಲಸ, ವ್ಯವಸ್ಥಿತವಾದಂಥ ಕೆಲಸ ಆಡಳಿತದಲ್ಲಿದ್ದಂತಹ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಿತ್ತು ಎನ್ನುವುದನ್ನು ಈ ಚಿತ್ರ ಮನೋಜ್ಞವಾಗಿ ಚಿತ್ರಿಸಿದೆ. ವಿಶ್ವ ಹಿಂದೂ ಪರಿಷತ್ತು ಮತ್ತು ನಮ್ಮ ಬಜರಂಗ ದಳ ಈ ಸಂಘಟನೆ ಯಾವತ್ತೂ ಕೂಡ ಸಮಾಜದ ಉನ್ನತಿಗಾಗಿ